ಪುತ್ತೂರು ನಗರಸಭೆಯಲ್ಲಿ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಪಕ್ಷ ನಗರಸಭೆಯನ್ನ ನರಕಸಭೆಯಾಗಿ ಪರಿವರ್ತನೆ ಮಾಡಿತ್ತು. ಆಂತರಿಕ ಜಗಳದಿಂದಾಗಿ ಪಕ್ಷವನ್ನ ಮಾತ್ರ ಇಬ್ಬಾಗ ಮಾಡಿದಲ್ಲದೆ ನಗರಸಭೆಯನ್ನೇ ಇಬ್ಬಾಗ ಮಾಡಿತ್ತು. ಒಂದೇ ನಗರಸಭೆಯಲ್ಲಿ 2 ನಿರ್ಣಯ ಪುಸ್ತಕ ಸೃಷ್ಟಿಯಾಗುವಂತೆ ಮಾಡಿದ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಗಸ್ಟ್ 31ರಂದು ನಡೆಯಲಿರುವ ನಗರಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತ ಪಡೆದು ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿದರು. ಕಳೆದ 5 ವರ್ಷಗಳಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಡಳಿತ ವಿರೋಧಿ ಅಲೆ ಬೀಸುತ್ತಿದೆ. ಅದಕ್ಕಿಂತ ಹಿಂದೆ ಅಧಿಕಾರ ನಡೆಸಿದ ಬಿಜೆಪಿ ನೀಡಿದ ಉತ್ತಮ ಆಡಳಿತ ಜನರ ಕಣ್ಣ ಮುಂದಿದೆ. ಕಳೆದ 5 ವರ್ಷದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷದ ಆಳ್ವಿಕೆಯಲ್ಲಿ ನಗರಸಭೆಗೆ ಬಂದ ಅನುದಾನ, ಅದರ ಹಿಂದಿನ ಬಿಜೆಪಿ ಅವಧಿಯಲ್ಲಿ ಬಂದ ಅನುದಾನ ಎಲ್ಲವನ್ನ ಜನ ತಾಳೆ ಹಾಕಿ ನೋಡಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರು ಕ್ಷೇತ್ರವನ್ನ ಬಿಜೆಪಿಗೆ ನೀಡಿರುವ ಮತದಾರ ಈ ಬಾರಿ ನಗರಸಭೆಯನ್ನ ಬಿಜೆಪಿಗೆ ನೀಡಲಿದ್ದಾರೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತು ನಗರಸಭೆಗೂ ಅಷ್ಟೇ ಗಂಭೀರವಾಗಿ ಸ್ವೀಕಾರ ಮಾಡಿದ್ದೇವೆ, ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ನಮ್ಮ ಇಡೀ ಟೀಮ್ ಅನ್ನು ಇಳಿಸಿದ್ದೇವೆ. ಗ್ರಾಮಾಂತರದಲ್ಲಿ ಚುನಾವಣೆ ಇಲ್ಲ, ಗ್ರಾಮಾಂತರದ ಅಧ್ಯಕ್ಷರ ನೇತೃತ್ವದಲ್ಲಿ ಪೂರ್ಣ ಟೀಮ್ ಇಲ್ಲಿ ಇಳಿದಿದೆ. ಹಾಗಾಗಿ ಒಂದೊಂದು ವಾರ್ಡ್ಗಳಿಗೂ ಒಬ್ಬೊಬ್ಬರನ್ನ ನಾವು ಉಸ್ತುವಾರಿಯಾಗಿ ಜೋಡಿಸಿದ್ದೇವೆ. ನಗರದಿಂದ ಜೋಡಿಸಿದ್ದೇವೆ, ಗ್ರಾಮಾಂತರದಿಂದ ಜೋಡಿಸಿದ್ದೇವೆ. ಹೇಗೆ ನಮಗೆ ವಿಧಾನಸಭಾ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿದರೆ ಅಷ್ಟೇ ಸವಾಲಾಗಿ ಸ್ವೀಕಾರ ಇದನ್ನು ತಗೊಂಡಿದ್ದೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ ಶಾಸಕರು ಇದನ್ನು ಬಹಳ ಗಂಭೀರವಾಗಿ ತಗೊಂಡು ಇಲ್ಲೇ ನಗರಸಭೆಯ ಚುನಾವಣೆ ಬಿದ್ದು ಹೋಗಬಾರ್ದು, ನಗರದಿಂದ ಸಾರ್ವಜನಿಕರಿಗೆ ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಅವಕಾಶಗಳನ್ನು ಬಳಕೆ ಮಾಡ್ಕೊಂಡಿದ್ದೀವಿ. ಅದರ ಆಡಳಿತ ಮಾಡಿದ್ದವ್ರಿಗೆ ಅವರ ಕೈಯಲ್ಲಿದ್ದದ್ದು ರಾಜ್ಯ ಸರ್ಕಾರ ಅವರಿಗೆ ಬಂದಿರತಕ್ಕಂಥ ಯೋಜನೆ ಟೆಂಡರ್ ಕರೆದಿರ್ತಕ್ಕಂಥ ಅವರ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಮಾಡಿಸಿದವರು MLA ಆಗಿದ್ದದ್ದು ಪೂರ್ತಿ ಅವರು. ಹಾಗಾಗಿ MLA ಮತ್ತು ಅವರೇ ಪಾಲ್ದಾರರಾಗಿದ್ದಾರೆ. ನಾವು ಸಹ ಇದು ಮಾತ್ರ ಯಾವುದು ಆ ಸಂದರ್ಭದಲ್ಲಿ ತಗೊಂಡವರಲ್ಲ, ಉಸ್ತುವಾರಿ ಸಚಿವರು ಅವ್ರದ್ದು ಮತ್ತು ಬಾಕಿ ಉಳಿದಂಥ ಎಲ್ಲರೂ ಟೆಂಡರ್ ಪ್ರಕ್ರಿಯೆಗಳು ಬಾಕಿ ಉಳಿದಂಥ ಎಲ್ಲ ಅವರ ಸಂದರ್ಭದಲ್ಲಿ ಆಗಿರೋದು ಬಹುಮತ ಇತ್ತು ಅವರಿಗೆ. ನಮ್ದು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಬಹುಮತ ಅವ್ರದ್ದೇ ಇತ್ತಲ್ಲ. ಈ ಸಂದರ್ಭ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ಮಂಡಲಾಧ್ಯಕ್ಷ ಚನ್ನಿಲ ತಿಮ್ಮಪ್ಪ ಶೆಟ್ಟಿ, ನಗರ ಮಂಡಲಾಧ್ಯಕ್ಷ ಜೀವಂದರ್ ಜೈನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ಚಂದ್ರಶೇಖರ್ ರಾವ್ ಬಪ್ಪಳಿಗೆ ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.